ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಸಮೀಪದ ಕಂಚಿಗೂಡು ನಿವಾಸಿ ಅಶ್ವತ್ಥಮ್ಮ ಎಂಬ 80 ವರ್ಷದ ಮಹಿಳೆಯೊಬ್ಬರು ಭವತಿ ಭಿಕ್ಷಾಂದೇಹಿ ಎಂಬ ಧ್ಯೇಯವನ್ನ ಇಟ್ಟುಕೊಂಡು ಪೊಳಲಿ ದೇವಸ್ಥಾನದ ವಠಾರದಲ್ಲಿ ಭಿಕ್ಷಾಟನೆಯನ್ನ ಮಾಡಿ ಪೊಳಲಿ ದೇವಳದ ಅನ್ನದಾನಕ್ಕೆ 1 ಲಕ್ಷ ರೂಪಾಯಿಯನ್ನ ಏಪ್ರಿಲ್ 22ರಂದು ಶುಕ್ರವಾರ ನೀಡಿದ್ರು. ವರ್ಷದ ಬಹುತೇಕ ಸಮಯ ಮಾಲಾಧಾರಿಯಾಗಿದ್ದುಕೊಂಡೇ ಅಯ್ಯಪ್ಪ ಸೇವೆಯನ್ನ ಮಾಡ್ತಾ ಇವರ ಕುಟುಂಬದಲ್ಲಿ ಬಡತನವಿದ್ರು. ಇವರಲ್ಲಿ ಧಾರ್ಮಿಕ ಪ್ರಜ್ಞೆ, ಹೃದಯ ಶ್ರೀಮಂತಿಕೆಗೆ ಬರವಿಲ್ಲ. ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಜಾತ್ರಾ ಸಂದರ್ಭ ಸೇರಿದಂತೆ ಇತರ ಕ್ಷೇತ್ರದಲ್ಲಿ ಭಿಕ್ಷೆಯನ್ನ ಬೇಡಿ ಸಂಗ್ರಹವಾದ ಹಣವನ್ನ ಕೂಡಿಟ್ಟು ಶುಕ್ರವಾರ ಪೊಳಲಿ ದೇವಸ್ಥಾನದ ಅನ್ನದಾನ ನಿಧಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಪೊಳಲಿ ದೇವಳದ ಕಾರ್ಯನಿರ್ವಹಣಾ ಅಧಿಕಾರಿ ಪಿ ಜಯಮ್ಮ, ದೇವಳದ ಪ್ರಧಾನ ಅರ್ಚಕರಾದ ಮಾಧವ ಭಟ್ ದೇವರಲ್ಲಿ ಪ್ರಾರ್ಥಿಸಿದ್ರು. ನಾಗೇಶ್ ರಾವ್, ಪೊಳಲಿ ವೆಂಕಟೇಶ ನಾವಡ, ನಾಗೇಶ್ ಪೊಳಲಿ, ನವೀನ್ ಪೊಳಲಿ ಮತ್ತಿತರರು ಇದ್ರು.